ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆ ಈ ಒಂದು ಸುವಾರ್ತೆಯ ಕಾರ್ಯಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು 69ನೇ ಕೀರ್ತನೆಯಿಂದ ಧ್ಯಾನಿಸಲಿರುವೆವು. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ನಾವು ಧ್ಯಾನಿಸುವ ಈ ಕೀರ್ತನೆಯನ್ನು ಆಶೀರ್ವದಿಸಿರಿ. ಕೀರ್ತನೆಯ ಆಶೀರ್ವಾದವನ್ನು ನಮಗೂ ಕರುಣಿಸಿರಿ. ದೈವಿಕ ಜ್ಞಾನ ಅಂದರೆ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ ಮತ್ತು ನಾವು ಗ್ರಹಿಸಿಕೊಳ್ಳುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಈ ಕೀರ್ತನೆಯೊಂದಿಗೆ ಪಯಣಿಸುವಾಗ ನಮ್ಮಲ್ಲಿರುವ ರೋಗ ರುಜಿನಗಳಿಂದ, ಅಪನಂಬಿಕೆಗಳಿಂದ ಬಿಡುಗಡೆಗೊಂಡು ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತೆ ಅಭಿಷೇಕಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ತೆಗೆದುಕೊಳ್ಳೋಣ ಕೀರ್ತನೆ 69. ಈ ಕೀರ್ತನೆಯಲ್ಲಿ ವಾಕ್ಯಗಳು 1ರಿಂದ ಸುಮಾರು 36 ವಾಕ್ಯಗಳಿವೆ. ಒಡನೆ ಕೈ ನೀಡಿ ಕಾಪಾಡು ದೇವ, ಕುತ್ತಿಗೆಗೆ ಬಂದಿದೆ ತುಂಬು ಪ್ರವಾಹ. ಮುಳುಗುತಿಹೆನು ಕಳ್ಳುಸುಬಿನಲ್ಲಿ, ಕಾಲೂರಲೆನಗೆ ನೆಲವಿಲ್ಲ. ಸಿಕ್ಕಿಹೆನು ಆಳಮಡುವಿನಲ್ಲಿ, ಕೊಚ್ಚುತ್ತಿದೆಯಲ್ಲ. ಕಾಯ್ದು ಕಾಯ್ದು ಕಣ್ಣು ಗುಳಿ ಬಿದ್ದಿದೆ ದೇವ ನಿನಗಾಗಿ. ಗಂಟಲು ಒಣಗಿದೆ, ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ. ತಲೆ ಕೂದಲಿಗಿಂತ ಮಿಗಿಲಿಹರು ನಿಷ್ಕಾರಣ ದ್ವೇಷಿಗಳು. ಬಲಿಷ್ಠರಿಹರು ನನ್ನ ಕೊಲೆಗಡುಕರು, ನಿರ್ನಿಮಿತ್ತ ಶತ್ರುಗಳು. ಕಳ್ಳ ನಾನಲ್ಲನಾದರೂ ದಂಡ ಕೋರುತಿಹರು ವೈರಿಗಳು. ನನ್ನ ಮೂರ್ಖತನವನು ದೇವಾ ನೀ ಬಲ್ಲೆಯಯ್ಯ, ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ. ಪ್ರಭು ಸೇನಾಧೀಶ್ವರ, ನನ್ನಿಂದ ನಿರಾಶೆಯಾಗಿದ್ದಿರಲಿ ನಿನ್ನ ನಂಬಿದವರಿಗೆ. ಪ್ರಭು ಸೇನಾಧೀಶ್ವರ, ನನ್ನಿಂದ ನಿರಾಶೆಯಾಗದಿರಲಿ ನಿನ್ನ ನಂಬಿದವರಿಗೆ. ಇಸ್ರಾಯೇಲರ ದೇವಾ, ನನ್ನಿಂದ ನಿಂದೆಯಾಗದಿರಲಿ ನಿನ್ನ ದರ್ಶನಾರ್ಥಿಗಳಿಗೆ. ನಿನಗಾಗಿಯೇ ನಾನು ನಿಂದೆಗೊಳಗಾದೆನಯ್ಯ, ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡೆನಯ್ಯ. ನನ್ನವರಿಗೆ ನಾನು ಅನ್ಯನಾದೆನಯ್ಯ, ಒಡ ಹುಟ್ಟಿದವರಿಗೆ ಹೊರಗಿನವನಾದೆನಯ್ಯ. ಅಗ್ನಿಯಂತೆನ್ನ ದಹಿಸುತ್ತಿದೆ ನಿನ್ನಾಲಯದ ಅಭಿಮಾನ, ಎನ್ನ ಮೇಲರಗಿದೆ ನಿನ್ನ ಕಡು ದ್ರೋಹಿಗಳ ದೂಷಣ. ಅತ್ತತ್ತು ನಾ ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಗೋಣಿ ತಟ್ಟನು ನಾನುಟ್ಟುಕೊಂಡೆನಯ್ಯ, ಅಣಕ ಅವಹೇಳನಕ್ಕೆ ಗುರಿಯಾದೆನಯ್ಯ. ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣನಾದೆನಯ್ಯ. ಸರಾಯಿ ಮಧ್ಯ ಸಾರ ಕುಡಿಯುವವರ ಪದ್ಯ ವಸ್ತುವಾದೆನಯ್ಯ. ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಇಡುತ್ತಿರುವೆ ನಿನಗೆ. ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀಡೆನಗೆ. ಕಳ್ಳುಸುಬಿನಲ್ಲಿ ನಾನು ಇಳಿದು ಹೋಗದಂತೆ ಸೆಳೆದುಕೋ. ಪೊಳ್ಳು ದುರುಳರ ಮಡುವಿನಲ್ಲಿ ನಾ ಮುಳುಗದಂತೆ ಎಳೆದುಕೋ. ಹುಚ್ಚು ಒಳೆಯು ಎನ್ನ ಕೊಚ್ಚದಿರಲಯ್ಯ, ಮಡುವು ಎನ್ನ ಸೆಳೆದುಕೊಳ್ಳದಿರಲಯ್ಯ. ಪಾತಾಳವೆನ್ನನ್ನು ನುಂಗದಿರಲಯ್ಯ. ಆಲಿಸೆನ್ನ ಪ್ರಭು ನಿನ್ನ ಪ್ರೀತಿ ಸುಮಧುರ, ಕಟಾಕ್ಷಿಸೆನ್ನನು ದೇವ ಕರುಣಾ ಸಾಗರ. ನಿನ್ನ ದಾಸನಿಗೆ ವಿಮುಖನಾಗಬೇಡಯ್ಯ, ಆಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ. ಹತ್ತಿರ ಬಂದೆನ್ನ ಉದ್ಧರಿಸಯ್ಯ, ಶತ್ರುಗಳ ಕೈಯಿಂದ ರಕ್ಷಿಸಯ್ಯ. ನನಗಾದ ನಿಂದೆ ಅಪಮಾನ ಲಜ್ಜೆ ನಿನಗೆ ತಿಳಿದಿದೆಯಯ್ಯ. ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ. ನಿಂದೆಯಿಂದ ಮನನೊಂದು ಹತಾಶನಾಗಿರುವೆನಯ್ಯ. ತೊರೆದರೂ ದಯೆ ತೋರುವನಾರೂ ಸಿಗಲಿಲ್ಲ. ಹರಸಿದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ. ಹಸಿದ ನನಗೆ ವಿಷ ಬೆರೆತ ಆಹಾರವಿತ್ತರಯ್ಯ. ಬಾಯಾರಿದೆನಗೆ ಕಹಿ ಕಾಡಿಯನು ಕೊಟ್ಟರಯ್ಯ. ಅವರಿಗೆ ಬಡಿಸಿದ ಊಟವೇ ಅವರಿಗೆ ಉರುಲಾಗಲಿ, ಅವರ ಹಬ್ಬದೌತಣವೇ ಅವರಿಗೆ ಬೋನಾಗಲಿ. ಅವರ ಕಣ್ಣು ಮಬ್ಬಾಗಿ ಕಾಣದೆ ಹೋಗಲಿ, ಅವರ ಸೊಂಟ ಬಿಡುವಿಲ್ಲದೆ ನಡುಗುತ್ತಿರಲಿ. ನಿನ್ನ ರೌದ್ರ ಅವರ ಮೇಲೆರಗಲಿ, ನಿನ್ನ ಕೋಪಾಗ್ನಿ ಅವರನ್ನು ದಹಿಸಲಿ. ಅವರ ಪಾಳೆಯ ಹಾಳು ಬೀಳಲಿ, ಅವರ ಗುಡಾರ ಬಿಕೋ ಎನಿಸಲಿ. ನೀ ಗಾಯಪಡಿಸಿದವರನ್ನು ಪೀಡಿಸುತ್ತಿಹರು, ಗಾಯದ ಮೇಲೆ ಬರೆ ಎಳೆಯುತ್ತಿಹರು.
ದಂಡನೆ ಮೇಲೆ ದಂಡನೆಯನ್ನು ಅವರಿಗೆ ವಿಧಿಸು. ಅವರು ನಿರಪರಾಧಿಗಳೆಂಬುದನ್ನು ತಪ್ಪಿಸು. ಉಳಿಸಬೇಡವರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ, ಸೇರಿಸಬೇಡವರನ್ನು ಸಜ್ಜನರ ಸಂಖ್ಯೆಯಲ್ಲಿ. ದೇವಾ, ನಾನೊಂದು ಬೆಂದಿಹೆನಯ್ಯ, ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ. ಸಂಕೀರ್ತಿಸುವೆನು ದೇವರ ಶ್ರೀನಾಮವನು, ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು. ಸ್ವಾಮಿ ದೇವನಿಗಿದುವೇ ಸುಪ್ರೀತ, ಕೊಂಬುಗೊರ ಸುಳ್ಳ ಗುಳಿ ಬಲಿಗಿಂತ. ಇದನರಿತು ದೀನ ದಲಿತರು ಆನಂದಗೊಳ್ಳಲಿ, ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು, ಸೇವೆಯಲ್ಲಿಹ ತನ್ನವರನ್ನು ತಿರಸ್ಕರಿಸಿಹನು. ಸೆರೆಯಲ್ಲಿಹ ತನ್ನವರನ್ನು ತಿರಸ್ಕರಿಸನು. ಭೂಮ್ಯಾಕಾಶಗಳು ಆತನನ್ನು ಕೊಂಡಾಡಲಿ, ಸಾಗರಗಳು ಜಲಚರಗಳು ಆತನನ್ನು ಭಜಿಸಲಿ. ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನು, ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು. ಸ್ವಂತವಾಗಿರಿಸಿಕೊಂಬರು ಆತನ ಪ್ರಜೆ ಅದನು, ಅವರ ವಂಶಜರೇ ಬಾಧ್ಯಸ್ಥರಾಗುವರದಕ್ಕೆ, ದೇವರ ನಾಮ ಪ್ರಿಯರೇ ನಿವಾಸಿಗಳು ಅದಕ್ಕೆ. ಆತ್ಮೀಯರೇ, ಈ ಕೀರ್ತನೆ ಸುಮಾರು 36 ವಾಕ್ಯಗಳುಳ್ಳ ಕೀರ್ತನೆ, ಬಹಳ ಸ್ವಲ್ಪ ಉದ್ದವಾದ ಕೀರ್ತನೆ. ಇದು ಸ್ವರಕ್ಷೆ, ತನ್ನ ರಕ್ಷೆಗಾಗಿ ದೇವರಲ್ಲಿ ಯಾತನೆಯನ್ನು ಸಮರ್ಪಿಸಿ ಪ್ರಾರ್ಥಿಸುವಂತಹ ಭಕ್ತನ ಅರ್ಥನಾದವನ್ನು ತೋರಿಸುತ್ತದೆ. ಮಾತ್ರವಲ್ಲ, ಶತ್ರು ಶಿಕ್ಷೆಗಾಗಿ ಪ್ರಾರ್ಥನೆಯನ್ನು ಕೂಡ ಇದರಲ್ಲಿ ನಾವು ನೋಡುತ್ತೇವೆ. ನಾವು ಇವತ್ತು ದೇವರಲ್ಲಿ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯಲ್ಲಿ ಕೀರ್ತನಕಾರ ಹೇಳ್ತಾನೆ, ತನ್ನ ಅಪರಾಧಗಳನ್ನು ಒಪ್ಪಿಕೊಳ್ತಾನೆ, ತನ್ನ ಬಲಹೀನತೆಗಳನ್ನು ಒಪ್ಪಿಕೊಳ್ತಾನೆ, ಮತ್ತು ತನಗೆ ಬರುವ ಅಣಕಗಳು, ಅವಮಾನಗಳು ಅದೆಲ್ಲವನ್ನು ದೇವರ ಮುಂದೆ ನಿವೇದಿಸುತ್ತಾನೆ. ಆತ್ಮೀಯರೇ, ಅನೇಕ ಬಾರಿ ನಾವು ಯೋಚಿಸುವುದಿದೆ, ನಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಬಂದಾಗ ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸುವಂತಹ ರೀತಿ ಈ ಕೀರ್ತನಕಾರ ನಮಗೆ ತೋರಿಸುತ್ತಾನೆ. ಆದರೆ ಯೇಸು ನಮಗೆ ಹೇಳಿಕೊಟ್ಟಿದ್ದಾರೆ, ಶತ್ರು ಶಿಕ್ಷೆಗಾಗಿ ಕಾಯಬೇಡ, ಶತ್ರುವಿನ ಪರಿವರ್ತನೆಗಾಗಿ ಕಾಯು. ಏಕೆಂದರೆ ಈ ದಾವೀದ ಕೀರ್ತನೆ ಬರೆಯುವ ಸಮಯ ಮತ್ತು ಆ ಸಂದರ್ಭದಲ್ಲಿ ಆ ಇಸ್ರಾಯೇಲ್ ಜನರು ಅನುಭವಿಸಿದ ತೊಂದರೆ ತಾಪತ್ರಯಗಳ ರೀತಿ ನಮಗೆ ತಿಳಿದಿದೆ. ಆ ಒಂದು ಹಿನ್ನೆಲೆಯನ್ನು ತನ್ನ ಮನಸ್ಸಿನಲ್ಲಿಟ್ಟು ದೇವರು ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ, ದೇವರಲ್ಲಿ ಪ್ರಾರ್ಥಿಸುವ ಭಕ್ತನನ್ನು ಎಂದೂ ಅವರು ತಳ್ಳಿ ಬಿಡುವುದಿಲ್ಲ ಎಂಬ ಒಂದು ಭರವಸೆಯನ್ನು ಈ ಕೀರ್ತನೆ ನಮಗೆ ಕೊಡುತ್ತದೆ. ನೋಡೋಣ, ಈ ಕೀರ್ತನೆಯಲ್ಲಿ ನಾವು ಪಯಣಿಸೋಣ. ಒಡನೆ ಕೈ ನೀಡಿ ಕಾಪಾಡು ದೇವ, ಕುತ್ತಿಗೆಗೆ ಬಂದಿದೆ ತುಂಬು ಪ್ರವಾಹ. ನಾನು ಪ್ರವಾಹದಲ್ಲಿ ತುಂಬಿದವನಂತೆ ನನಗನುಭವವಾಗುತ್ತಿದೆ, ನೀನು ನನ್ನನ್ನು ರಕ್ಷಿಸು ದೇವ. ಮುಳುಗುತ್ತಿಯೇನು ಕಳ್ಳುಸುವಿನಲ್ಲಿ, ಕಾಲೂರಲೆ ನನಗೆ ನೆಲವಿಲ್ಲ ಸಿಕ್ಕಿಯೇನು, ಆಳ ಮಡುವಿನಲ್ಲಿ ಹುಚ್ಚು ಒಳೆ ಕೊಚ್ಚುತ್ತಿದೆಯಲ್ಲ. ಅಂದ್ರೆ ಕಳ್ಳುಸುಬು ಅಂದ್ರೆ ಈ ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅಲ್ಲಿಂದ ಬರ್ಲಿಕ್ಕೆ ನನಗೆ ಆಗುವುದಿಲ್ಲ, ಕಾಲೂರೆ ನನಗೆ ಆಗುವುದಿಲ್ಲ. ಅಂದ್ರೆ ಅಂತ ಒಂದು ಪರಿಸ್ಥಿತಿಯ ಅನುಭವ ನನಗಾಗ್ತಾ ಇದೆ. ಕಷ್ಟ ಬಂದಾಗ, ನೋವು ಬಂದಾಗ, ಹಿಂಸೆ ಬಂದಾಗ, ಶತ್ರು ಪೀಡನೆ ಬಂದಾಗ ಅದರ ಅನುಭವ. ಕಾಯ್ದು ಕಾಯ್ದು ಕಣ್ಣು ಗುಳಿ ಬಿದ್ದಿದೆ ದೇವ ನಿನಗಾಗಿ, ನಾನು ನಿನ್ನನ್ನೇ ಕಾಯ್ತಾ ಇರುವೆ. ಗಂಟಲು ಒಣಗಿದೆ, ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ. ನೋಡಿ, ಪ್ರಾರ್ಥನೆಯ ಶಕ್ತಿ ಅದ್ಭುತವಾದುದು. ಆದರೆ ಮರಣಾಂತಿಕ ಕಾಯಿಲೆಯಲ್ಲಿರುವವರಿಗೆ, ಅಥವಾ ದೇಹದಲ್ಲಿ ಶಕ್ತಿ ಕಳೆದುಕೊಂಡವರಿಗೆ, ಅಥವಾ ಅಸೌಖ್ಯದಲ್ಲೇ ಇರುವವರಿಗೆ ಈ ರೀತಿ ಅನುಭವ ಆಗುತ್ತೆ. ಕಾಯ್ದು ಕಾಯ್ದು ಕಣ್ಣು ಗುಳಿ ಬಿದ್ದಿದೆ ದೇವ ನಿನಗಾಗಿ, ಗಂಟಲು ಒಣಗಿದೆ, ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ. ತಲೆ ಕೂದಲಿಗಿಂತ ಮಿಗಿಲಿಹರು ನಿಷ್ಕಾರಣ ದ್ವೇಷಿಗಳು, ಬಲಿಷ್ಠರಿಹರು ನನ್ನ ಕೊಲೆಗಡಿಕರು, ನಿರ್ನಿಮಿತ್ತ ಶತ್ರುಗಳು. ಕಳ್ಳ ನಾನಲ್ಲನಾದರೂ ದಂಡ ಕೋರುತಿಹರು ವೈರಿಗಳು, ನನ್ನ ಮೇಲೆ ಆಕ್ರಮಣ ಮಾಡುತ್ತಿಹರು, ದಂಡ ಕೋರುತಿಹರು. ನನ್ನ ಮೂರ್ಖತನವನ್ನು ದೇವ ನೀ ಬಲ್ಲೆಯಯ್ಯ. ನಾನು ಯಾರಂತೇಳಿ ನನ್ನ ಬಲಹೀನತೆ ನೀ ಬಲ್ಲೆಯಯ್ಯ. ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ, ನನ್ನ ಅಪರಾಧಗಳು ನಿನ್ನ ಕಣ್ಣ ಮುಂದಿವೆ. ಪ್ರಭು ಸೇನಾಧೀಶ್ವರ, ನನ್ನಿಂದ ನಿರಾಶೆಯಾಗದಿರಲಿ ನಿನ್ನ ನಂಬಿದವರಿಗೆ. ಇರಬಹುದು ಇಲ್ಲಿ ಅರಸನನ್ನು ನಂಬಿದ ಜನರಿದ್ದಾರೆ, ಅಥವಾ ಒಂದು ಅಧಿಕಾರದಲ್ಲಿದ್ದವರು ನಂಬಿದ ಜನರಿದ್ದಾರೆ. ಈ ಅಧಿಕಾರಿ ದೇವರಲ್ಲಿ ನಂಬಿಕೆಯನ್ನು ಪ್ರಾರ್ಥಿಸ್ತಾ ಇದ್ದೇನೆ, ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅನೇಕ ಮಂದಿ, ನಿರಾಶೆ ಆಗದಿರಲಿ ಅವರಿಗೆ. ಇಸ್ರಾಯೇಲರ ದೇವ, ನನ್ನಿಂದ ನಿಂದೆಯಾಗದಿರಲಿ ನಿನ್ನ ದರ್ಶನಾರ್ಥಿಗಳಿಗೆ. ನಾನು ಇವತ್ತು ನಾನೇ ನಿರಾಶೆಗೊಳಗಾದ್ರೆ ನನ್ನ ಜನರಿಗೆ ಹೇಗೆ ಬಲಪಡಿಸಲು ಸಾಧ್ಯ?
ನಿನಗಾಗಿಯೇ ನಾನು ನಿಂದೆಗೊಳಗಾದೆನಯ್ಯ, ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡೆನಯ್ಯ, ನನ್ನವರಿಗೆ ನಾನು ಅನ್ಯನಾದೆನಯ್ಯ, ಒಡ ಹುಟ್ಟಿದವರಿಗೆ ಹೊರಗಿನವನಾದೆನಯ್ಯ. ಅಂದ್ರೆ ನಾನು ನಿಂದೆಗೆ ಒಳಗಾದೆ, ನಾನು ನಾಚಿಕೆಗೆ ಒಳಗಾದೆ, ಅನ್ಯನಾದೆ, ಒಡ ಹುಟ್ಟಿದವರಿಗೆ ಹೊರಗಿದವನಾದೆ. ಅಂದ್ರೆ ಇಂಥ ಅವಮಾನಗಳನ್ನು ನಾನು ಸಹಿಸ್ತಾ ಇರುವ ಸಂದರ್ಭದಲ್ಲಿ ಅಗ್ನಿಯಂತೆನ್ನ ದಹಿಸುತ್ತಿದೆ ನಿನ್ನ ಆಲಯದ ಅಭಿಮಾನ, ನಿನ್ನ ಆಲಯದ ಅಭಿಮಾನ. ಇದನ್ನೇ ನಾವು ನೋಡ್ತೀವಿ 2ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ. ಯೇಸು ಅಲ್ಲಿರುವ ವ್ಯಾಪಾರಿಗಳನ್ನು ಹೊರಗೆ ಓಡಿಸುತ್ತಿರುವಾಗ ನಿನ್ನ ಆಲಯದ ಅಭಿಮಾನ ಅಗ್ನಿಯಂತೆ ದಹಿಸುತ್ತಿದೆ. ಆ ಕೀರ್ತನಕರ ಹೇಳ್ತಾನೆ, ನಿನ್ನ ಆಲಯದ ಅಭಿಮಾನ, ಒಂದು ಆಲಯ ದೇವಾಲಯ, ಇನ್ನೊಂದು ಆಲಯ ನನ್ನ ದೇಹ, ಈ ದೇಹವು ಕೂಡ ದೇವಾಲಯ. ಎನ್ನ ಮೇಲೆರಗಿದೆ ನಿನ್ನ ಕಡುದ್ರೋಹಿಗಳ ದೂಷಣ. ಅತ್ತತ್ತು ನಾವು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯ್ತಲ್ಲ, ನಾನು ಹೇಳಿದ್ದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯ್ತಲ್ಲ. ಗೋಣಿ ತಟ್ಟನ್ನು ನಾನು ಉಟ್ಟುಕೊಂಡೆನಯ್ಯ, ಅಣಕಾವ ಹೇಳನಕ್ಕೆ ಗುರಿಯಾದೆನಯ್ಯ. ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣನಾದೆನಯ್ಯ, ಸಾರಾಯಿ ಮಧ್ಯೆ ಸಾರ ಕುಡಿಯುವವರ ಪದ್ಯ ವಸ್ತುವಾದೆನಯ್ಯ. ಅಂದ್ರೆ ನನ್ನ ಈ ಹೀನ ಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂದ್ರೆ ನೋಡಿ, ನಾವು ಪ್ರಾಮಾಣಿಕವಾಗಿ ಬದುಕುವಾಗ ಕೆಲವು ಸರಿ ಇಂಥ ಅನುಭವಗಳು ನಮಗಾಗ್ತವೆ. ಮಾನ ಮರ್ಯಾದೆಯನ್ನು ಹರಾಜು ಹಾಕುವ ಜನರು, ಕುಟುಂಬಸ್ಥರು, ಸಮಾಜದಲ್ಲಿ ಇದೆಲ್ಲ ನಡೆಯುವಂಥದ್ದು. ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಇಡುತ್ತಿರುವೆ ನಿನಗೆ, ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀಡೆನಗೆ. ಪ್ರಸನ್ನ ಕಾಲದಲ್ಲಿ ನಾನು ಮೊರೆ ಇಡುತ್ತಿರುವೆ, ನೀನು ನನಗೆ ಜೀವೋದ್ಧಾರಕ ಸದುತ್ತರ ನೀಡೆನಗೆ. ಕಳ್ಳುಸುಬಿನಲ್ಲಿ ನಾನು ಇಳಿದು ಹೋಗದಂತೆ ಸೆಳೆದುಕೋ. ನೀವು ನೋಡಿ, ಕೆಸರಿನಲ್ಲಿ ಇಳುವಾಗ ಏನಾಗುತ್ತೆ, ನಾವು ಇಳಿದು 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 ಕೆಳಗೆ ಮೇಲೆ ಬರ್ಲಿಕ್ಕೆ ಆಗೋಲ್ಲ. ಅಂದ್ರೆ ಹಾಗೇನೆ ಈ ಲೋಕದಲ್ಲೂ ನಮ್ಗೆ ಆಗುವ ಅನುಭವ. ಪೊಳ್ಳು ದುರುಳರ ಮಡುವಿನಲ್ಲಿ ನಾ ಮುಳುಗದಂತೆ ಎಳೆದುಕೋ, ಈ ದುರುಳರ ಮಾತಿಗೆ ಸಿಲುಕದಂತೆ ನನ್ನನ್ನು ನೀನು ರಕ್ಷಿಸಿಕೋ. ಆಲಿಸೆನ್ನ ಪ್ರಭು ನಿನ್ನ ಪ್ರೀತಿ ಸುಮಧುರ, ಕಟಾಕ್ಷಿಸೆನ್ನ ದೇವ ಕರುಣಾ ಸಾಗರ. ಏನು ಹೇಳುತ್ತೆ, ಹುಚ್ಚು ಒಳೆಯು ಎನ್ನ ಕೊಚ್ಚದಿರಲಯ್ಯ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಹಿಬ್ರಿಯರಿಗೆ ಬರೆದ ಪತ್ರಿಕೆ, ಹುಚ್ಚು ಒಳೆಯಲ್ಲಿ ಕೊಚ್ಚು ಒಳಗದಂತೆ ಕೇಳಿಕೊಂಡಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಂಡಿರಬೇಕು. ಅಂದ್ರೆ ಯೇಸುವನ್ನು ನೆಚ್ಚಿಕೊಂಡಿರಬೇಕು. ಹುಚ್ಚು ಒಳೆಯು ಎನ್ನ ಕೊಚ್ಚದಿರಲಯ್ಯ, ಮಡುವು ಎನ್ನ ಸೆಳೆದುಕೊಳ್ಳದಿರಲಯ್ಯ, ಪಾತಾಳವೆನ್ನನು ನುಂಗದಿರಲಯ್ಯ, ಕೇಡಿನಿಂದ ನನ್ನನ್ನು ರಕ್ಷಿಸಯ್ಯ. ಆಲಿಸನ್ನ ಪ್ರಭು ನಿನ್ನ ಪ್ರೀತಿ ಸುಮಧುರ, ಕಟಾಕ್ಷಿಸೆನ್ನನು ದೇವ ಕರುಣಾ ಸಾಗರ. ನಿನ್ನ ಪ್ರೀತಿ ಸುಮಧುರ, ನೀನು ಕರುಣಾ ಸಾಗರ. ನಿನ್ನ ದಾಸನಿಗೆ ವಿಮುಖನಾಗಬೇಡಯ್ಯ, ನನ್ನಿಂದ ದೂರವಾಗಬೇಡಯ್ಯ, ವಿಮುಖನಾಗಬೇಡಯ್ಯ. ಅಪ್ಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ, ಹತ್ತಿರ ಬಂದೆನ್ನ ಉದ್ಧರಿಸಯ್ಯ, ಶತ್ರುಗಳ ಕೈಯಿಂದ ರಕ್ಷಿಸಯ್ಯ. ನನಗೆ ಶತ್ರುಗಳ ಬಾಧೆ ಕಾಡ್ತಾ ಇದೆ, ಪೀಡನೆ ಕಾಡ್ತಾ ಇದೆ, ನನ್ನ ರಕ್ಷಿಸಲು ಶಕ್ತರಾದ ದೇವರು ನೀವೊಬ್ಬರೇ. ನನಗಾದ ನಿಂದೆ ಅಪಮಾನ ಲಜ್ಜೆ ನಿನಗೆ ತಿಳಿದಿದೆಯಯ್ಯ, ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ. ನನಗೆ ಆಗುವ ಎಲ್ಲ ನಿಂದೆ ಅವಮಾನ ಅಪಮಾನಗಳು ನಿನಗೆ ತಿಳಿದಿದೆ. ನನ್ನ ವೈರಿಗಳು ವಿರೋಧಿಗಳು ನಿನ್ನ ಮುಂದೆ ಎಲ್ಲರೂ ನಿನಗೆ ತಿಳಿದಿದೆ. ನಿಂದೆಯಿಂದ ಮನನೊಂದು ಹತಾಶನಾಗಿರುವೆನಯ್ಯ, ತೊರೆದರೂ ದಯೆ ತೋರುವವನಾರು ಸಿಗಲಿಲ್ಲ, ಹರಸಿದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ. ಅನೇಕ ಬಾರಿ ಇಂಥ ಅನುಭವ ನಮಗೂ ಆಗುತ್ತೆ. ನಿಂದೆಯಿಂದ ಮನ ನೊಂದು ಹೋಗ್ತಾ ಇದೆ. ಪತಿಯ ಪೀಡನೆ ಸಂಶಯ, ಹೆಂಡತಿಯ ಪೀಡನೆ ಸಂಶಯ, ಮಕ್ಕಳ ಪೀಡನೆ ಸಂಶಯ, ನೆರೆಹೊರೆಯವರ ಪೀಡನೆ ಸಂಶಯ, ನೊಂದು ಹೋಗುವ ಮನಸ್ಸು, ಹತಾಶನಾಗಿರುವ ಮನಸ್ಸು. ತೊರೆದರೂ ದಯೆ ತೋರುವವರು ಯಾರೂ ಇಲ್ಲ, ನನ್ನ ಪಕ್ಷ ವಹಿಸಿ ಮಾತಾಡೋರು ಯಾರೂ ಇಲ್ಲ, ಸಾಂತ್ವನ ನೀಡುವವರು ಯಾರೂ ನನಗೆ ದೊರಕಲಿಲ್ಲ. ಹಸಿದ ನನಗೆ ವಿಷ ಬೆರೆತ ಆಹಾರವಿತ್ತರಯ್ಯ, ಬಾಯಾರಿದ ನನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯ. ಇದೆಲ್ಲ ಅನುಭವಗಳಾದಾಗ ನನಗೆ ಏನಾಯಿತು, ಹಸಿದ ನನಗೆ ವಿಷ. ನಿಮಗೆ ಗೊತ್ತಿದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ ರಕ್ತಬೋಳ ಮಿಶ್ರಿತ ಕುಡಿಯಲು ಕೊಟ್ಟು ನೋಡಿ, ಒಂದು ರೀತಿಯಲ್ಲಿ ಪ್ರವಾದನೆ. ಆ ಸಮಯದಲ್ಲಿ ಆ ಅಪಮಾನ ನಿಂದೆ ಅವಮಾನಗಳ ಮಧ್ಯೆ ಸಾಂತ್ವನ ಹೇಳುವವರು ಯಾರಿಲ್ಲ, ಅವರು ಬಾಯಾರಿದಾಗ ಅವರಿಗೆ ಕೊಟ್ಟದ್ದು ನೋಡಿ. ಹಾಗೇನೆ ನಮಗೂ ಅಂತ ಅನುಭವವಾಗುತ್ತೆ, ಕಹಿ ಅನುಭವವಾಗುತ್ತೆ. ಅವರಿಗೆ ಬಡಿಸಿದ ಊಟವೇ ಅವರಿಗೆ ಉರುಲಾಗಲಿ, ಅವರ ಹಬ್ಬದ ಔತಣವೇ ಅವರಿಗೆ ಬೋನಾಗಲಿ, ಅವರ ಕಣ್ಣು ಮಬ್ಬಾಗಲಿ, ಕಾಣದೆ ಹೋಗಲಿ, ಸೊಂಟ ಬಿಡುವಿಲ್ಲದೆ ನಡುಗುತ್ತಿರಲಿ. ನಿನ್ನ ರೌದ್ರ ಅವರ ಮೇಲೆರಗಲಿ, ನಿನ್ನ ಕೋಪಾಗ್ನಿ ಅವರನ್ನು ದಹಿಸಲಿ. ಅವರ ಪಾಳೆಯ ಹಾಳು ಬೀಳಲಿ, ಅವರ ಗುಡಾರ ಬಿಕೋಯಿನಿಸಲಿ. ಅಂದರೆ ನೀನು ನನ್ನ ಪರವಾಗಿದ್ದೇವ, ನೀನು ಆ ಒಂದು ಪರಾಕ್ರಮವನ್ನು ತೋರಿಸು, ಪರಿಹಾರವನ್ನು ಕೊಡು, ಅವರು ಕೂಡ ಆ ಅನುಭವಕ್ಕೆ ಬರುವಂತೆ ಮಾಡು.
ನೀ ಗಾಯಪಡಿಸಿದವರನ್ನು ಪೀಡಿಸುತ್ತೀಹರು. ಇವತ್ತು ನಾನು ಗಾಯಗೊಂಡಿದ್ದೀನಿ, ಅವರು ಪೀಡಿಸುತ್ತೀಹರು. ಗಾಯದ ಮೇಲೆ ಬರೆ ಎಳೆಯುತ್ತೀಹರು. ದಂಡನೆ ಮೇಲೆ ದಂಡನೆಯನ್ನು ಅವರಿಗೆ ವಿಧಿಸು. ಅವರು ನಿರಪರಾಧಿಗಳೆಂಬುದನ್ನು ತಪ್ಪಿಸು. ಉಳಿಸಬೇಡವರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ, ಸೇರಿಸಬೇಡವರನ್ನು ಸಜ್ಜನರ ಸಂಖ್ಯೆಯಲ್ಲಿ. ದೇವಾ, ನಾ ನೊಂದು ಬೆಂದಿಹೆನಯ್ಯ, ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ. ನೊಂದು ಬೆಂದ ಹೃದಯವನ್ನು ದೇವರು ಒಲ್ಲೆಯನನು. 51ನೇ ಕೀರ್ತನೆ. ದೇವ, ನಾನು ನೊಂದು ಬೆಂದಿಹೆನಯ್ಯ, ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ, ರಕ್ಷಿಸು ದೇವ. ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು. ದೇವರಿಗೆ ನಾವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವೆನು. ಸ್ವಾಮಿ ದೇವನಿಗಿದುವೇ ಸುಪ್ರೀತ. ಕೊಂಬು ಗೊರಸುಳ್ಳ ಗೋಳಿ ಬಲಿಗಿಂತ ಸ್ತುತಿಯೇ ಅವರಿಗೆ ಮೆಚ್ಚುಗೆಯಾಗುವಂತ ಬಲಿ. ಇದನ್ನರಿತು ದೀನ ದಲಿತರು ಆನಂದಗೊಳ್ಳಲಿ, ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು, ಅಂದ್ರೆ ಕಿವಿಗೊಟ್ಟೇ ಕೊಡುವನು. ಸೆರೆಯಲ್ಲಿ ತನ್ನವರನ್ನು ತಿರಸ್ಕರಿಸನು. ಖಂಡಿತವಾಗಿಯೂ ಸೆರೆಯಲ್ಲಿರುವವರನ್ನು ಆತ ಪ್ರೀತಿಸುತ್ತಾನೆ. ಯೇಸು ಹೇಳಿದ್ರು, ಬಂಧಿತರಿಗೆ ಬಿಡುಗಡೆ, ಅಂಧರಿಗೆ ದೃಷ್ಟಿದಾನ. ಅಂದರೆ ಯೇಸು ದೇವರು ನಮಗೆ ಕೊಡುವ ಆ ಬಿಡುಗಡೆ ಇವತ್ತು ನಮಗೆ ಯೇಸುವಿನ ಮೂಲಕ ಲಭ್ಯವಾಗಿದೆ. ಭೂಮಿ ಆಕಾಶಗಳು ಆತನನ್ನು ಕೊಂಡಾಡಲಿ, ಸಾಗರಗಳು ಜಲಚರಗಳು ಆತನನ್ನು ಭಜಿಸಲಿ. ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನು, ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು. ಸ್ವಂತವಾಗಿರಿಸಿ ಕೊಂಬರು ಆತನ ಪ್ರಜೆ ಅದನು. ಅವರ ವಂಶಜರೇ ಬಾಧ್ಯಸ್ಥರಾಗುವುದಕ್ಕೆ, ದೇವರ ನಾಮ ಪ್ರಿಯರೇ ನಿವಾಸಿಗಳು ಅದಕ್ಕೆ. ಅಂದರೆ ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನು, ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು. ಭರವಸೆ, ದೇವರಲ್ಲಿ ಭರವಸೆ ಇಟ್ಟವರು ಎಂದು ನಿರಾಶರಾಗುವುದಿಲ್ಲ. ಸ್ವಂತವಾಗಿರಿಸಿ ಕೊಂಬರು ಆತನ ಪ್ರಜೆ ಅದನು. ಅವರ ವಂಶಜರೇ ಬಾಧ್ಯಸ್ಥರಾಗುವುದಕ್ಕೆ, ದೇವರ ನಾಮ ಪ್ರಿಯರೇ ನಿವಾಸಿಗಳು ಅದಕ್ಕೆ. ಆದ್ಮೇಲೆ ಅತಿ ಸುಂದರವಾದ ಕೀರ್ತನೆ. ನಮ್ಮ ಹೃದಯದ ಆ ಭಾವಗಳನ್ನು ದೇವರ ಮುಂದೆ ನಾವು ಈ ಕೀರ್ತನೆಗಳು ಓದುವಾಗ ಇಡತಕ್ಕದ್ದು. ನಮಗಾಗುವ ಆವಾಗ ಕೀರ್ತನಕಾರನಿಗೆ ಆದ ಆ ಅನುಭವ ಇವತ್ತು ನಮಗೂ ಆಗುವ ಅನುಭವವಾಗಿದೆ. ಅದರಿಂದ ಈ ಕೀರ್ತನೆಯ ಆಶೀರ್ವಾದ ನಮಗೆ ಲಭ್ಯವಾಗಲಿ. ನಾವು ಕೂಡ ದೇವರನ್ನು ಆರಾಧಿಸಿ ಪ್ರೀತಿಯಲ್ಲಿ ಜೀವಿಸುವ ವರವನ್ನು ಕರುಣಿಸಲಿ. 70ನೇ ಕೀರ್ತನೆ, ದಿಕ್ಕಿಲ್ಲದವನ ಕೂಗು. ಈ ಕೀರ್ತನೆಯಲ್ಲಿ 5 ವಾಕ್ಯವಿದೆ. ಕರುಣೆಯಿಂದೆನ್ನನು ದೇವ ರಕ್ಷಿಸು, ತ್ವರೆಯಾಗಿ ಬಂದು ಪ್ರಭು ಉದ್ಧರಿಸು. ಪಡಲಿ ಮಾನಭಂಗ ನನ್ನ ಹತ್ಯವನ್ನು ಕೋರುವವರು, ನಾಚಿ ಓಡಲಿ ಹಿಂದಕ್ಕೆ ನನಗಾಪತ್ತನ್ನು ಬಯಸುವವರು. ಆಹಾಹಾ ಎಂದೆನ್ನ ಜರೆಯುವವರು, ಬೆಂಗೊಟ್ಟು ಓಡಲಿ ಆ ಲಜ್ಜೆಗೆಟ್ಟವರು. ನಿನ್ನ ದರ್ಶನಾರ್ಥಿಗಳು ಹರ್ಷಿಸಲಿ, ನಿನ್ನಲ್ಲಿ ನಲಿದು ಆನಂದಿಸಲಿ. ನಿನ್ನ ಉದ್ಧಾರಕ ಶಕ್ತಿ ಪ್ರಿಯರು ಸತತ ದೇವನಿಗೆ ಉಘೇ ಎನ್ನಲಿ. ದೇವ, ನಾ ದಿಕ್ಕಿಲ್ಲದವನು, ಕುಗ್ಗಿದವನು, ನನ್ನ ಬಳಿಗೆ ಬಾ. ನೀ ನನಗೆ ಸಹಾಯಕನು, ರಕ್ಷಕನು. ಪ್ರಭು ತಡ ಮಾಡದೆ ಬಾ. ದಿಕ್ಕಿಲ್ಲದವನ ಕೂಗು. ಕೀರ್ತನೆ 40ರಲ್ಲಿ 13ರಿಂದ 17 ಕೂಡ ನಾವು ಇದನ್ನು ಓದ್ತೀವಿ. ಅದನ್ನೇ ನಾವು ಇಲ್ಲಿ ಕೂಡ ಓದ್ತೀವಿ. ಅಂದ್ರೆ ದೇವರು ಕರುಣಾಸಾಗರ, ಆತ ರಕ್ಷಿಸುತ್ತಾನೆ, ದಿಕ್ಕಿಲ್ಲದವನ ಮೊರೆಯನ್ನು ಆಲಿಸುತ್ತಾನೆ ಎಂಬುದಾಗಿ ಈ ಕೀರ್ತನೆ ನಮಗೆ ತಿಳಿಸುತ್ತದೆ. ಮುಂದಿನ ಕೀರ್ತನೆ 71. ಇದು ವೃದ್ಧನ ಪ್ರಾರ್ಥನೆ. ವಯಸ್ಸಾದವರು ಯೋಚನೆ ಮಾಡಬಹುದು. ಯೆಶಾಯ 46:4 ಹೇಳುತ್ತೆ, ನಿನ್ನ ಮತಿ ಪ್ರಾಯದವರೆಗೂ ವಯಸ್ಸಾಗುವವರೆಗೂ ನಾನೇ ಆಗಿರುತ್ತೇನೆ. ನಿನ್ನ ಕೂದಲಿಗೆ ನೆರೆ ಬಂದಾಗಲೂ ನಾನು ನಿನ್ನನ್ನು ಹೊತ್ತು ಸಲಹುತ್ತೇನೆ. ಕೀರ್ತನೆಯನ್ನು ನಾವು ಆಲಿಸೋಣ. ಸುಮಾರು ಇಲ್ಲಿ 1ರಿಂದ 24 ವಾಕ್ಯಗಳು ಈ ಕೀರ್ತನೆಯಲ್ಲಿ ಇವೆ. ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ, ಆಶಾಭಂಗವಾಗದಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ, ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ. ನೀನಾಗಿರು ನನಗ ಆಶ್ರಯ ದುರ್ಗ ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದೆನ್ನನು ದೇವ ಬಿಡಿಸಯ್ಯ, ಕ್ರೂರ ಕೇಡಿಗರ ವಂಶದಿಂದೆನ್ನನು ತಪ್ಪಿಸಯ್ಯ. ಸ್ವಾಮಿ ದೇವ, ನೀನೇ ನನ್ನ ಭರವಸೆ, ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿನಿಂದಲೇ ನಿನ್ನ ಗಂಟಿಕೊಂಡಿರುವೆನಯ್ಯ, ಗರ್ಭದಿಂದಲೇ ನೀ ಎನ್ನನು ಕರೆದು ತಂದೆಯಯ್ಯ. ನಿರಂತರವು ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ. ಹಲವರಿಗೆ ನಾನೊಂದು ಒಗಟು, ನೀ ನನಗೆ ಬಲವಾದ ನೆಲೆಗಟ್ಟು. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನವಾದ್ಯಂತ.
ವೃದ್ಧಾಪ್ಯದಲ್ಲಿ ನನ್ನ ತಳ್ಳಿ ಬಿಡಬೇಡಯ್ಯ, ಶಕ್ತಿ ಕುಂದುತ್ತಿರುವಾಗ ಕೈ ಬಿಡಬೇಡಯ್ಯ. ನನಗೆದುರಾಗಿ ಶತ್ರುಗಳಾಲೋಚಿಸುತ್ತಿ ಹರಯ್ಯ, ನನ್ನ ಕೊಲೆಗಾಗಿ ಒಂದುಗೂಡಿ ವಂಚಿಸುತ್ತಿ ಹರಯ್ಯ. ಹಿಡೀರಿ ಬೆನ್ನಟ್ಟಿ ದೇವನ ಅವನನ್ನು ಕೈ ಬಿಟ್ಟಿಹನು, ರಕ್ಷಿಸುವಂತವರಾರು ಇನ್ನಿಲ್ಲ ಎನ್ನುತ್ತಿಹರು. ಓ ದೇವ, ದೂರವಾಗಿರಬೇಡಯ್ಯ, ನೆರವಾಗಲು ಬೇಗ ತ್ವರೆ ಮಾಡಯ್ಯ. ಆಶಾಭಂಗವು ದಹಿಸಿ ಬಿಡಲಿ ನನ್ನ ಪ್ರಾಣ ಕಂಠರವನು, ನನ್ನ ಪ್ರಾಣ ಕಂಟಕವನು. ಆಶಾಭಂಗವು ದಹಿಸಿ ಬಿಡಲಿ ನನ್ನ ಪ್ರಾಣ ಕಂಟಕರನು, ನಿಂದಾಪಮಾನ ಕವಿದು ಬಿಡಲಿ ನನಗೆ ಕೇಡು ಬಗೆವವರನು. ನಾನಂತೂ ನಂಬಿರುವೆ ನಿನ್ನ ನಿರಂತರವಾಗಿ, ನಿನ್ನನ್ನು ಕೀರ್ತಿಸುತ್ತಿರುವೆ ಅಧಿಕಾಧಿಕವಾಗಿ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು, ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನು. ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಹತ್ ಕಾರ್ಯಗಳನ್ನೇ, ಪ್ರಕಟಿಸುವೆನು ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ. ದೇವ, ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆಯಲ್ಲವೇ, ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ. ದೇವ, ನರೆಯ ಮುದುಕನಾಗಿರುವಾಗ ನನ್ನ ಕೈ ಬಿಡಬೇಡಯ್ಯ, ನಿನ್ನ ಪರಾಕ್ರಮವನ್ನು ಮುಂದಿನ ಪೀಳಿಗೆಗೆ ಸಾರುವ ತನಕ ಬೇಡವಯ್ಯ. ನಿನ್ನ ಪ್ರತಾಪವನ್ನು ತಲತಲಾಂತರದವರೆಗೆ ಪ್ರಕಟಿಸುವೆನಯ್ಯ. ನಿನ್ನ ಶಕ್ತಿ ನಿನ್ನ ನೀತಿ ದೇವ ಗಗನ ಮುಟ್ಟುತಿಹವು, ಮತ್ ಕಾರ್ಯಗಳೆಸಗಿದ ನಿನಗೆ ದೇವ ಯಾರು ಸಾಟಿಯು. ದೇವ, ಈಡು ಮಾಡಿದೆ ಎನ್ನನು ಕಷ್ಟ ಸಂಕಟಗಳಿಗೆ, ಪುನಶ್ಚೇತನಗೊಳಿಸೀಗ ಭೂತಳದಿಂದೆತ್ತು ಮೇಲಕ್ಕೆ. ನನ್ನ ಗೌರವವನ್ನು ಅಧಿಕರಿಸಯ್ಯ, ಮರಳಿ ನೆಮ್ಮದಿಯನ್ನು ಪಾಲಿಸಯ್ಯ. ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುವೆನಯ್ಯ. ಇಸ್ರಾಯೇಲಿನ ಆ ಪರಮ ಪಾವನ ಸ್ವಾಮಿಯ ವೀಣೆ ವಾದ್ಯದೊಂದಿಗೆ ಕೀರ್ತಿಸುವೆನಯ್ಯ. ಮಧುರ ದನಿಗೈವುದು ಎನ್ನದರ ನಿನ್ನ ಗುಣಗಾನದಲ್ಲಿ, ನೀನುದ್ಧರಿಸಿದ ಎನ್ನ ಮನ ಭಾಗಿಯಾಗುವುದಾ ಗಾನದಲ್ಲಿ. ನನಗೆ ಕೇಡು ಬಗೆವರಿದೋ ಪಡೆದರು ನಿಂದೆ ಅಪಮಾನವನು, ದಿನವೆಲ್ಲ ವರ್ಣಿಸುವುದೆನ್ನ ನಾಲಿಗೆ ನಿನ್ನಿ ನೀತಿ ಸಾಧನೆಯನು. ಆತ್ಮೀಯರೇ, ಇದೊಂದು ವಯಸ್ಸಾದಾಗ ವಿಶೇಷವಾಗಿ ವೃದ್ಧನ ಒಂದು ಪ್ರಾರ್ಥನೆ. ಎಲ್ಲರೂ ಪ್ರಾರ್ಥಿಸಬಹುದು, ಆದರೆ ಒಂದು ವಾಕ್ಯಲ್ಲಿ ನರೆಯ ಮುದುಕನಾದಾಗ ನನ್ನ ಕೈ ಬಿಡಬೇಡಯ್ಯ, ವಾಕ್ಯ 18. ಅಂದರೆ ವಯಸ್ಸಾದಾಗ ನಮಗೊಂದು ಹೆದರಿಕೆ ಇರುತ್ತೆ, ನನ್ನನ್ನು ಯಾರು ನೋಡ್ತಾರೆ, ಯಾರು ಕಾಪಾಡ್ತಾರೆ, ಯಾರು ನನಗೆ ಬಲವಾಗಿದ್ದಾರೆ, ಯಾರು ನನ್ನ ಜೊತೆಗಿದ್ದಾರೆ. ಅನೇಕ ಬಾರಿ ನಾವು ನಿರಾಶೆಗೆ ಒಳಗಾಗ್ತೀವಿ, ಜುಗುಪ್ಸೆಗೆ ಒಳಗಾಗ್ತೀವಿ. ಆದರೆ ದೇವರು ಹೇಳ್ತಾರೆ, ನಾನಿದ್ದೇನೆ ನಿನ್ನೊಂದಿಗೆ, ಭಯ ಬೇಡ ನಿನಗೆ. ನಾವು ಈ ಪ್ರಯಾಣಿಸೋಣ ಈ ಕೀರ್ತನೆಯಲ್ಲಿ. ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ, ಆಶಾಭಂಗವಾಗದಿರಲೆಂದು ನಾ ಬೇಡುವೆ. ನನ್ನ ಆಶ್ರಯ ಕೋರಿ ಬಂದಿರುವೆ, ಆಶಾಭಂಗವಾಗದಿರಲಿ ನನಗೆ. ನೀನು ಸತ್ಯ ಸ್ವರೂಪಿ, ನನ್ನ ಕೈ ಬಿಡಬೇಡ, ರಕ್ಷಿಸು. ನನಗೆ ಕಿವಿಗೊಟ್ಟು ನನ್ನನ್ನು ಉದ್ಧರಿಸು. ನೀನೇ ನನಗೆ ಆಶ್ರಯವಾಗಿರು, ದುರ್ಗವಾಗಿರು, ಕೋಟೆ ಕೊತ್ತಲಾಗಿರು. ಅದಕ್ಕೆ ನಾವು ಹಾಡ್ತೀವಿ ಅಲ್ವಾ, ಹತ್ತಿರವಿರು ಓ ಯೇಸುವೆ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಹೌದು, ಆತನೇ ನನಗೆ ಆಶ್ರಯ, ಆತನೇ ಕೋಟೆ, ಆತನೇ ದುರ್ಗ, ಆತನೇ ನನ್ನ ಜೀವನ. ದುರುಳರ ಕೈಯಿಂದ ನನ್ನನ್ನು ಬಿಡಿಸು, ಕ್ರೂರ ಕೇಡಿಗರ ವಂಶದಿಂದ ತಪ್ಪಿಸು. ನನ್ನ ಭರವಸೆ ನೀನೇ ಸ್ವಾಮಿ, ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ನಮ್ಮ ಭರವಸೆಯು ನಮ್ಮ ನಂಬಿಕೆಯು ಅವರೇ ಆಗಿದ್ದಾರೆ. ವಾಕ್ಯ 6, ಹುಟ್ಟಿನಿಂದಲೇ ನಿನ್ನ ಗಂಟಿಕೊಂಡಿರುವೆನಯ್ಯ. ಯಾಕಂದ್ರೆ ನಮ್ಮ ಹುಟ್ಟು ನಿನ್ನಿಂದ, ನೀನು ನನಗೆ ಜೀವ ಕೊಟ್ಟಿ. ತಾಯಿಯ ಗರ್ಭದಲ್ಲಿ ಕೀರ್ತನೆ 136 ಹೇಳುತ್ತೆ, ಗರ್ಭದಲ್ಲಿ ಪಿಂಡವಾಗುವಾಗಲೇ ನನ್ನ ಕಣ್ಣುಗಳು ನಿನ್ನನ್ನು ನೋಡಿದವು. ಆ ಗರ್ಭದಲ್ಲಿ ರೂಪಿತಗೊಳ್ಳುವಾಗ ನೀನು ಅಲ್ಲಿ ಇದ್ದಿ. ಹುಟ್ಟಿನಿಂದಲೇ ನಾನು ನಿನ್ನ ಗಂಟಿಕೊಂಡಿರುವೆನಯ್ಯ, ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯಯ್ಯ. ನಿರಂತರವು ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ, ನಿರಂತರವು ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ. ಹಲವರಿಗೆ ನಾನೊಂದು ಒಗಟು, ನೀ ನನಗೆ ಬಲವಾದ ನೆಲೆಗಟ್ಟು. ನನ್ನನ್ನು ನೋಡುವಾಗ ಹಲವರಿಗೆ ನಾನೊಂದು ಒಗಟು, ನೀ ನನಗೆ ಬಲವಾದ ನೆಲಗಟ್ಟು. ನಿನ್ನ ಗುಣಗಾನ ನನ್ನ ಬಾವಿ ತುಂಬ, ನಿನ್ನ ಘೋಷಣೆ ನನಗೆ ದಿನವಾದ್ಯಂತ. ವೃದ್ಧಾಪ್ಯದಲ್ಲಿ ನನ್ನ ತಳ್ಳಿ ಬಿಡಬೇಡಯ್ಯ, ಶಕ್ತಿ ಕುಂದುತ್ತಿರುವಾಗ ಕೈ ಬಿಡಬೇಡಯ್ಯ. ನನ್ನನ್ನು ತಳ್ಳಿ ಬಿಡಬೇಡ ದೇವ, ಶಕ್ತಿ ಕುಂದುತ್ತಿರುವಾಗ ನನ್ನನ್ನು ದೂರ ಮಾಡಬೇಡ ದೇವ.
ನನಗೆದುರಾಗಿ ಶತ್ರುಗಳಾಲೋಚಿಸುತ್ತಿಹರು, ನನ್ನ ಕೊಲೆಗಾಗಿ ಒಂದುಗೂಡಿ ಹೊಂಚು ಹಾಕುತ್ತಿಹರು. ಅಂದರೆ ಈತನ ಭಯ, ನನಗಾಗಿ ಹೊಂಚು ಹಾಕುತ್ತಾರೆ, ಮತ್ತೆ ನನ್ನನ್ನು ಸಾಯಿಸಲು ನೋಡ್ತಾರೆ. ಹಿಡೀರಿ ಬೆನ್ನಟ್ಟಿ ದೇವನ ಅವನನ್ನು ಕೈಬಿಟ್ಟಿಹನು, ರಕ್ಷಿಸುವಂಥವರು ಯಾರೂ ಇಲ್ಲ ಎನ್ನುತ್ತಿಹರು. ನಿಮ್ಮ ದೇವರಲ್ಲಿ, ಯಾಕೆಂದರೆ ವಿಶೇಷವಾಗಿ ರಾಜರು ಆಡುತ್ತಿರುವವರು, ಈ ಕೀರ್ತನೆ ದಾವೀದನ ಇಲ್ಲಿ ಹೃದಯ ನಮಗೆ ಕಾಣುತ್ತೆ. ಒಂದು ವೇಳೆ ರಾಜನನ್ನು ಕೈ ಬಿಟ್ಟಾಗ ಅವರಿಗೆ ಸೋಲು ಬರುತ್ತೆ. ಆವಾಗ ಇತರರು ಏನು ಯೋಚಿಸ್ತಾರೆ, ಆ ದೇವರು, ಅವರ ದೇವರು, ಯೆಹೋವ ದೇವರು ಅವರ ಕೈ ಬಿಟ್ಟಿದ್ದಾರೆ, ಅಂದರೆ ಸರ್ವೇಶ್ವರ ಕೈ ಬಿಟ್ಟಿದ್ದಾರೆ. ಅದಕ್ಕೆ ಈತ ಹೇಳ್ತಾನೆ, ಹಿಡೀರಿ ಬೆನ್ನಟ್ಟಿ ದೇವನವನನ್ನು ಕೈ ಬಿಟ್ಟಿಹನು, ರಕ್ಷಿಸುವಂಥವರಾರು ಇನ್ನಿಲ್ಲ ಎನ್ನುತ್ತಿಹರು. ನಾವು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಕೈ ಬಿಡುವ ಅನುಭವವೂ ಕೂಡ ನಮಗಾಗುತ್ತೆ. ಓ ದೇವ, ದೂರವಾಗಿರಬೇಡಯ್ಯ, ನೆರವಾಗಲು ಬೇಗ ತ್ವರೆ ಮಾಡಯ್ಯ. ಆಶಾಭಂಗವು ದಹಿಸಿ ಬಿಡಲಿ ನನ್ನ ಪ್ರಾಣ ಕಂಟಕರನು, ನಿಂದಾಪಮಾನ ಕವಿದು ಬಿಡಲಿ ನನಗೆ ಕೇಡು ಬಗೆವವರನು. ನೋಡಿ, ಅವರಿಗೆ ಆಶಾಭಂಗವಾಗಲಿ, ಅವರಿಗೆ ಜಯ ಕೊಡಬೇಡ. ನಾನಂತೂ ನಂಬಿರುವೆ ನಿನ್ನ ನಿರಂತರವಾಗಿ, ನಿನ್ನ ಮೇಲೆ ನನ್ನ ನಂಬಿಕೆ, ಹಾಗೂ ನಿನ್ನನ್ನು ಕೀರ್ತಿಸುವೆ ಅಧಿಕವಾಗಿ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು, ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು. ನಾನು ಪ್ರತಿನಿತ್ಯವೂ ನಿನ್ನ ನ್ಯಾಯ ನೀತಿಯನ್ನು ವರ್ಣಿಸ್ತಾ ಇದ್ದೀನಿ. ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಾತ್ ಕಾರ್ಯಗಳನ್ನೇ, ಪ್ರಕಟಪಡಿಸುವೆನು ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ. ದೇವ, ಬಾಲಾರಭ್ಯ ನನಗೆ ಬೋಧಿಸಿರುವೆಯಲ್ಲವೇ, ನನಗೆ ಚಿಕ್ಕಂದಿನಿಂದಲೇ ನೀನು ಬೋಧಿಸಿರುವೆಯಲ್ಲ. ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾನು ಘೋಷಿಸುವೆ. ನೀನು ಮಾಡಿದ ಈ ಅದ್ಭುತ ಕಾರ್ಯಗಳು ನನ್ನ ಜೀವನದಲ್ಲಿ ನನಗೆ ಜಯ ಕೊಟ್ಟಾಗ ಅದೆಲ್ಲವನ್ನು ನಾನು ಘೋಷಿಸುವೆ. ದೇವ, ನರೆಯ ಮುದುಕನಾಗಿರುವಾಗ ನನ್ನ ಕೈ ಬಿಡಬೇಡಯ್ಯ. ನಿನ್ನ ಪರಾಕ್ರಮವನ್ನು ಮುಂದಿನ ಪೀಳಿಗೆಗೆ ಸಾರುವ ತನಕ ಬೇಡವಯ್ಯ. ನಿನ್ನ ಪ್ರತಾಪವನ್ನು ತಲಾಂತರದವರೆಗೆ ಪ್ರಕಟಿಸುವೆನಯ್ಯ. ನಿನ್ನ ಶಕ್ತಿ, ನಿನ್ನ ನೀತಿ ದೇವ ಗಗನ ಮುಟ್ಟುತ್ತಿಹವು. ಕಾರ್ಯಗಳೆಸಗಿದ ನಿನಗೆ ದೇವ ಯಾರೂ ಸಾಟಿಯು. ಯಾಕಂದರೆ ನನ್ನ ಈ ಜೀವನ ನಿನಗಾಗಿ ಉಪಯೋಗವಾಗಲಿ, ನನ್ನ ಈ ಜೀವನದ ಮೂಲಕ ಆಶೀರ್ವಾದಗಳು ಲಭ್ಯವಾಗಲಿ. ನಿನ್ನನ್ನು ನಾನು ನೆಚ್ಚಿಕೊಂಡು ಜೀವಿಸುವಂತೆ ಮಾಡು ದೇವ. ಈಡು ಮಾಡಿದೆ ಎನ್ನನು ಕಷ್ಟ ಸಂಕಟಗಳಿಗೆ, ಪುನಶ್ಚೇತನಗೊಳಿಸಿ ಈಗ ಭೂತಳದಿಂದೆತ್ತು ಮೇಲಕ್ಕೆ. ನನ್ನ ಗೌರವವನ್ನು ಅಧಿಕರಿಸಯ್ಯ, ಮರಳಿ ನೆಮ್ಮದಿಯನ್ನು ಪಾಲಿಸಯ್ಯ. ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುವೆನಯ್ಯ. ಇಸ್ರಾಯೇಲಿನ ಆ ಪರಮ ಪಾವನ ಸ್ವಾಮಿಯ ವೀಣೆ ವಾದ್ಯದೊಂದಿಗೆ ಕೀರ್ತಿಸುವೆನಯ್ಯ. ಮಧುರ ದನಿಗವ್ಯುವುದು ಎನ್ನದರ ನಿನ್ನ ಗುಣಗಾನದಲ್ಲಿ, ನೀನು ಉದ್ಧರಿಸಿದ ಎನ್ನ ಮನ ಭಾಗಿಯಾಗುವುದಾ ಗಾನದಲ್ಲಿ. ನನಗೆ ಕೇಡು ಬಗೆವರೆದು ಪಡೆದರು ನಿಂದೆ ಅಪಮಾನವನು, ದಿನವೆಲ್ಲ ವರ್ಣಿಪುವುದೆನ್ನ ನಾಲಿಗೆ ನಿನ್ನಿ ನೀತಿ ಸಾಧನೆಯನು. ನೋಡಿ, ದೇವರು ನಮ್ಮ ಜೊತೆಗಿದ್ದಾಗ ನಮಗೆ ಎಲ್ಲವೂ ಆಶೀರ್ವಾದವಾಗಿ ಪರಿಣಮಿಸುವುದು. ನಾವು ದೇವರ ಜೊತೆಯಲ್ಲಿದ್ದಾಗಲೂ ಅಷ್ಟೇ. ನಾವು ದೇವರ ಜೊತೆಯಲ್ಲಿರಬೇಕಾದ್ರೆ ನಾವು ಅವರಿಗೆ ವಿಧೇಯರಾಗಬೇಕು. ಮತ್ತು ಈ ಕೀರ್ತನೆಗಳು ಇವತ್ತಿಷ್ಟು ಸಾಕು. 69, 70, 71 ಈ 3 ಕೀರ್ತನೆಗಳನ್ನು ನಾವು ಓದಿದೆವು, ಆಲಿಸಿದೆವು, ಧ್ಯಾನಿಸಿದೆವು. ಮತ್ತೆ ಈ ಒಂದು ಸುವಾರ್ತೆ ಆಲಿಸಿದ ನಂತರ ನೀವು ಧ್ಯಾನಭರಿತವಾಗಿ ಮತ್ತೊಮ್ಮೆ ಮೆಲ್ಲನೆ ಈ ಕೀರ್ತನೆಗಳನ್ನು ಓದಿ, ದೇವರು ನಿಮ್ಮ ಜೊತೆ ಮಾತಾಡ್ತಾರೆ, ದೇವರು ನಿಮ್ಮನ್ನು ಸ್ಪರ್ಶಿಸ್ತಾರೆ, ದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ. ನಾನು ನಿಮಗಾಗಿ ವಿಶೇಷವಾಗಿ ಈ ಕೀರ್ತನೆಗಳ ಆಧಾರದ ಮೇಲೆ ಪ್ರಾರ್ಥಿಸುವೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಾನೇ ಜೀವ, ಮಾರ್ಗ, ಸತ್ಯವೆಂದ ಯೇಸುವೆ. ಈ ಕೀರ್ತನೆಯ ಮೂಲ ನಮ್ಮ ಜೀವನಕ್ಕೆ ಆಶೀರ್ವಾದ. ಈ ಕೀರ್ತನೆಗಳ ಮೂಲಕ ನಮ್ಮ ಅರ್ಥನಾದ ನಿಮಗೆ ಸಮರ್ಪಿಸುವ ಸಮಯ. ಇವತ್ತು ಆಲಿಸಿದ ಕೀರ್ತನೆ ಆಶೀರ್ವಾದ ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಮೇಲೆ ಹಿಡಿದು ಬರಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ದೂರ ಮಾಡಲಿ. ನಮ್ಮ ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ಕುಂದು ಕೊರತೆಗಳು ನೀಗಿ ಹೋಗಲಿ. ದೇವರ ಕರುಣೆ, ಕೃಪೆ, ದಯೆ ನಮ್ಮ ಮೇಲೆ ಹರಿಯಲಿ. ನಮ್ಮಲ್ಲಿರುವ ಬಲಹೀನತೆಗಳೆಲ್ಲ ನಿಷ್ಕ್ರಿಯವಾಗಲಿ. ಇದೋ ದೇವ, ಇವತ್ತು ಈ ಕೀರ್ತನೆಯ ಮಹಾಶಕ್ತಿಯನ್ನು ಜನರು ಅನುಭವಿಸುವಂತೆ ಮಾಡು. ಅವರ ಜೀವನದಲ್ಲಿ ಅವರನ್ನು ಅಭಿಷೇಕಿಸಿ ಆಶೀರ್ವದಿಸು. ಎಲ್ಲ ಕೇಡುಗಳಿಂದ ಅವರನ್ನು ಕಾದು ರಕ್ಷಿಸು. ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇವತ್ತು ನಮಗೆ ಅನೇಕ ಮತಾಂಧರು, ಶತ್ರುಗಳ ಪೀಡನೆ ಈ ಲೋಕದಲ್ಲಿದೆ. ನೀವು ನಮ್ಮ ಕೈ ಬಿಡಬೇಡಿರಿ, ನಮ್ಮ ಬಲಹೀನತೆಗಳನ್ನು ಮಂದಿಸಿರಿ. ನಮ್ಮೆಲ್ಲರನ್ನು ನಿಮ್ಮ ಪ್ರಜೆಗಳು ನಾವು ಆಶೀರ್ವದಿಸಿರಿ. ಎಲ್ಲ ಕೇಡುಗಳಿಂದ ಬಿಡುಗಡೆಗೊಳಿಸಿರಿ. ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸಿ
ನಿನ್ನ ಜನಾಂಗವನ್ನು ರಕ್ಷಿಸು ದೇವ, ಮತ್ತು ಇತರರಿಗೂ ಈ ಸತ್ಯದ ಜ್ಞಾನದ ಬೆಳಕನ್ನು ಶ್ರುತಪಡಿಸು ದೇವ. ಅವರ ಮನಗಳು ಮನೋನೇತ್ರಗಳು ತೆರೆಯಲ್ಪಡಲಿ. ದೇವರ ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ಅಧಿಕರಿಸಲಿ. ಈ ಸುವಾರ್ತೆಯನ್ನು ಆಲಿಸು ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸು. ಎಲ್ಲ ಕೇಡುಗಳು ಬಿಟ್ಟು ಸುಟ್ಟು ಬುದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ. ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಈ ಸ್ವಾರ್ಥೆಯನ್ನು ಸಾಧ್ಯವಾದಷ್ಟು ಜನರಿಗೆ ಮುಂದೆ ಮಾಡಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ದಿವ್ಯವಾಣಿ